ನಾಯಿ ಸಿಕ್ಕಿದ್ರೆ ಸಾಕು ಎತ್ತಿಕೊಂಡು ಹೋಗಿ ತಿಂದು ಮುಗಿಸುವ ಚಿರತೆಗೆ ಈಗ ಪಕ್ಕದಲ್ಲೇ ನಾಯಿ ಇದ್ರೂ ತಿನ್ನಲು ಆಗದೆ ಮಿಕಿ ಮಿಕಿ ನೋಡುತ್ತಾ ಕುಳಿತಿದೆ. ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾಯಿ ಸಿಕ್ಕಿದ್ರೆ ಸಾಕು ಎತ್ಕೊಂಡು ಹೋಗಿ ತಿಂದು ಮುಗಿಸುವ ಚಿರತೆಗೆ ಈಗ ಪಕ್ಕದಲ್ಲೇ ನಾಯಿ ಇದ್ರೂ ತಿನ್ನಲು ಆಗದೆ ಮಿಕಿ ಮಿಕಿ ನೋಡುತ್ತಾ ಕುಳಿತ ಕುತೂಹಲದ ಘಟನೆಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕೈಕಂಬ ಗ್ರಾಮದಲ್ಲಿ ನಡೆದಿದೆ. ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಸಮೀಪ ಈ ಗ್ರಾಮದಲ್ಲಿನ ಮನೆಯೊಂದರ ಶೌಚಗೃಹದಲ್ಲಿ ಅತ್ತ ನಾಯಿ ಇತ್ತ ಚಿರತೆ ಒಟ್ಟಿಗೆ ಇರುವ ಅಪರೂಪದ ದೃಶ್ಯ ಕಂಡು ಬಂದಿದೆ. ಜರ್ಪೆರ ಕೊಟ್ಟು 11 ಗಂಟೆಗೆ ಎಂಕಲ ಓಣಸಮಂತ ಮಾಡ್ತು ಜರ್ತದಪ್ಪನని ನಾಯ ಬುಲ್ಪನಗೆಂಡು ಎನ್ನ ಸಂಗಟಿಲ ಎನ್ನ ಬತ್ತು ಉಣ್ಣಾಗ ಪೋಡಿಗೆ ಹತ್ತಿ ಎಂಕಲ ಅಂಚಿಗೆ ಪೊತ್ತು ಇಲ್ಲ ಜರ್ತು ಬುಲ್ಪುಗು 5:30 ಗಂಟೆ ಅನಗ ಎನ್ನ ಲಕ್ಕಕ್ಕೆ ಬತ್ತನ ಎಲ್ಲಿಯ ನಾಯಿ ಪಂತಿದೊಲ ಇತ್ತುಂಡು ಇಪ್ಪುನ ಎನ್ನನ್ನು ಉತ್ತು ಒಟ್ಟಿಗೆ ಬತ್ತತೆ ಎಂಕ ಏನು ಇಲ್ಲು ಸುತ್ತ ಬೀಗದಿತ್ತ ದುಂಬಿ ನಾಯಿನ ನಾಡ್ತೇನೆ. ನಾಯಿನ ನಾಡಿನಾಗ ನಾಯಿ ಇದ್ದಂಡು ಮುಖ ಬೀಗದೆತ್ತದ್ದು ಬತ್ತೇನು ಬ್ರೆಸ್ಸಿಗೆ ಪೇಸ್ಟ್ ಬಾಟ್ಟು ಕೂಲಿ ದಕ್ಕಿಯಾರ ಬೆಂದ್ರ ಒಟ್ಟಿ ಹಾಕೊಂಡಾಗ ಎನ್ನ ಮಲ್ಲ ನಾಯಿ ಬೂಳ್ತನೇನು ಕೇಂಡಕ್ಕೆ ಪೋತಿಂಚ ಊನಾಗ ನಾಯಿ ಬಾಕಿಲು ತಲ್ಪಣಿತ್ತಂಡು ಅವು ಚಿರತೆ ಹಂಚಿಗಿತ್ತುಂಡು ಈಗ ಬೀಲ ಉತ್ತು ಪೋಡ್ತಿದ್ದೇನು ಬೇಗ ಬಾಕಿಲು ಬಾಡ್ತಾನಾಗ ಮುಖ ಮೈತು ನನಗೆ ಮಾತಲ್ಲಿತ್ತೆ ಸಂಗಾಟಿ ಮೈತು ನನ್ನ ಲೆಕ್ಕದ್ದು ಅನ್ನಾಗ ಅಲ್ಲಿ ಮತ್ತೆ ಬತ್ತದು ಹೂನಾಗ ಚಿರತೆ ನಾಯಿಯನ್ನು ಹಿಡಿಯಲು ಚಿರತೆ ಬಂದಿದೆ. ಚಿರತೆ ಬಂದದನ್ನು ಕಂಡ ನಾಯಿ ಓಡಿ ಹೋಗಿದೆ. ಅದನ್ನು ಚಿರತೆ ಅಟ್ಟಿಸಿಕೊಂಡು ಬಂದಿದ್ದು ನಾಯಿ ಶೌಚಗೃಹದೊಳಗೆ ನುಗ್ಗಿ ಅದರ ಹಿಂದೆ ಬಂದ ಚಿರತೆಯು ಅಲ್ಲಿಯೇ ನುಗ್ಗಿದೆ. ಶೌಚಗೃಹದಲ್ಲಿ ಬಂದು ತನ್ನ ಪ್ರಾಣಕ್ಕೆ ಕುತ್ತು ತಂದುಕೊಂಡೆ ಎಂಬ ಅರಿವು ಚಿರತೆಗೆ ಆಗಿದೆ. ಆದ್ದರಿಂದ ಎದುರಿಗೆ ಬೇಟೆ ಇದ್ದರೂ ಪ್ರಾಣ ಉಳಿಸಿಕೊಳ್ಳಲು ಭಯದಿಂದ ಅಲ್ಲಿಯೇ ಮಲಗಿಬಿಟ್ಟಿದೆ. ಚಿರತೆ ಒಳಗೆ ನುಗ್ಗಿರುವುದನ್ನು ಕಂಡ ಗ್ರಾಮಸ್ಥರು ಹೊರಗಡೆಯಿಂದ ಬೀಗ ಹಾಕಿ ಹೋಗಿದ್ದಾರೆ. ಬಿಳಿನೆಲೆ ಗ್ರಾಮದ ಕೈಕಂಬ ಎಂಬಲ್ಲಿರುವ ಮೂಲೆ ಮನೆ ಅಂತ ಒಂದು ಮನೆಯಲ್ಲಿ ಟಾಯ್ಲೆಟ್ನಲ್ಲಿ ಇವತ್ತೊಂದು ನಮಗೆ ಚಿರತೆ ಬಂದು ಸಿಕ್ಕಾಕೊಂಡ ಬಗ್ಗೆ ಮನೆಯವರು ಬೆಳಿಗ್ಗೆ ನನಗೆ ಕಾಲ್ ಮಾಡಿದರು. ಅವರು ರಾತ್ರಿ ಶಬ್ದ ಆಗಿತ್ತಂತೆ, ಆದರೆ ಮನೆಯಲ್ಲಿ ಒಬ್ಬರೇ ಹೆಂಗಸರು ಇರೋದ್ರಿಂದ ಅವರು ಅದನ್ನು ಹೋಗೋ ಧೈರ್ಯ ಮಾಡಲಿಲ್ಲ. ಆಮೇಲೆ ಬೆಳಿಗ್ಗೆ ಅವರು ಏನು ನಾಯಿ ಕೂಗ್ತಾಯಿದೆ ಅಂತ ನೋಡುವಾಗ ಅವರಿಗೆ ಬಾಲ ಕಂಡಿದೆ ಬಾಗಿಲಿನ ಸೆರೆಯಲ್ಲಿ. ಆಗ ಅವರು ತಕ್ಷಣ ಬಾಗಿಲು ಬಂದ್ ಮಾಡಿ ನನಗೆ ಫೋನ್ ಮಾಡಿದ್ದಾರೆ. ತಕ್ಷಣ ನಾನು ಇಲಾಖೆಯವರಿಗೆ ತಿಳಿಸಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಯೂಶ್ವಲಿ ಏನಾಗ್ತದೆ ಅಂದರೆ ರಾತ್ರಿ ಓಡಾಡುವಂಥ ಪ್ರಾಣಿ ಇದು, ಹೆಚ್ಚು ರಾತ್ರಿ ಆ್ಯಕ್ಟಿವ್ ಆಗಿರುವಂಥ ಪ್ರಾಣಿ ಚಿರತೆ. ನಾಯಿಗಳು ಇಲ್ಲಿ ಸುಮಾರು ದಿನದಿಂದ ಹೋಗ್ತಾ ಇದೆ ಅಂತ ಹೇಳ್ಪಟ್ಟಿದ್ದರು. ಈ ಹಿಂದೆಯೂ ಸಹ ನಾವು ಕಾಡಿನಲ್ಲಿ ಒಮ್ಮೆ ಈ ಗೂಡನ್ನು ಇಟ್ಟು ಅದನ್ನು ಹಿಡಿಯುವ ಪ್ರಯತ್ನ ಮಾಡಿದ್ದೆವು, ಆದರೆ ಅದು ಸಿಕ್ಕಿರಲಿಲ್ಲ. ಇವತ್ತು ಅದು ಟಾಯ್ಲೆಟ್ನಲ್ಲಿ ಬಂದಿದೆ ಅಂತ ಒಂದು ಮಾಹಿತಿ ಬಂದಿದೆ. ಯೂಶ್ವಲಿ ನಾಯಿ ಜೀವಂತವಾಗಿದೆ ಅಲ್ಲಿ. ಕಾರಣ ಏನಂತ ಹೇಳಿದರೆ ಚಿರತೆಗಳು ಸಾಮಾನ್ಯವಾಗಿ ಅಷ್ಟು ಒಂದು ಮುಖ್ಯವಾದ ಕಾರಣ ಅಂದರೆ ಅದು ಭಯ ಇದೆ ಅದಕ್ಕೆ, ಹಾಗಾಗಿ ತಿಂತಾ ಇಲ್ಲ. ಮತ್ತು ಅದಕ್ಕೆ ತಿನ್ನಲಿಕ್ಕೆ